ಒಂದು ರಾಜ್ಯ ಸರ್ಕಾರಕ್ಕೆ ಆಕ್ಸಿಜನ್ ಬೇಕಂತ ಹೇಳಿ ನಮಗೆ ಕೋರ್ಟ್ ಹೇಳಬೇಕಾ? ಹೈಕೋರ್ಟ್ ಆದೇಶವನ್ನು ಇವರು ಸುಪ್ರೀಂ ಕೋರ್ಟಲ್ಲಿ ಪ್ರಶ್ನೆ ಮಾಡ್ತಾರಲ್ಲ ಕೇಂದ್ರ ಸರ್ಕಾರ. ಕರ್ನಾಟಕ ರಾಜ್ಯಕ್ಕೆ 1400 ಮೆಟ್ರಿಕ್ ಟನ್ ಆಕ್ಸಿಜನ್ ಬೇಕು ದಿವಸಕ್ಕೆ. ಯಾರಿಗೆ? ಹಾಸ್ಪಿಟಲ್ ಬೆಡ್ ಆಲೋಚನೆ ಮಾಡಿ ಹೇಳೋದು. ಇನ್ನು ಮನೆಯಲ್ಲಿ ಕೂತ್ಕೊಂಡು ತುಂಬ ಜನ ಆಕ್ಸಿಜನ್ ತಗೊಳ್ಳೋರಿದ್ದಾರೆ, ಅವರನ್ನು ಇನ್ನೂ ಕೂಡ ನಾವು ಲೆಕ್ಕ ಹಾಕ್ಲೇ ಇಲ್ಲ. ಅದು 1200 ಕೋಟಿ ಅಂತ ಹೇಳಿದರೆ ಕೇಂದ್ರ ಸರ್ಕಾರಕ್ಕೆ, ಅವರು ಇವತ್ತು ಅದಕ್ಕೆ ಅಪೀಲ್ ಹೋಗ್ತಾರೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಅದನ್ನು ರಿಜೆಕ್ಟ್ ಮಾಡ್ತದೆ. ಆದರೆ ನಮ್ಮ ಮುಖ್ಯಮಂತ್ರಿಗಳು, ಸಂಸದರು ಒಬ್ಬರು ಕುಳಿತು ಮಾತಾಡೋದಿಲ್ಲಲ್ಲ. ಒಬ್ಬರೊಬ್ಬರು ಸಂಸದರು, ಇವತ್ತು BJPಯ ಸಂಸದರು ಇವತ್ತು ಡೆಲ್ಲಿಗೆ ಹೋಗಿ ನಮಗೆ ಆಕ್ಸಿಜನ್ ಅಲಾಟ್ಮೆಂಟ್ ಜಾಸ್ತಿ ಮಾಡಿ ಅಂತ ಯಾಕೆ ಕೇಳೋದಿಲ್ಲ? ನಮ್ಮ ರಾಜ್ಯದಲ್ಲೇ ಬೇಕಾದಷ್ಟು ಲಿಕ್ವಿಡ್ ಆಕ್ಸಿಜನ್ ತಯಾರು ಮಾಡುವ ಶಕ್ತಿ ನಮ್ಮ ರಾಜ್ಯಕ್ಕಿದೆ. ನಮ್ಮ ರಾಜ್ಯಕ್ಕೆ ಮಾತ್ರ ಅಲ್ಲ, ಬೇರೆ ರಾಜ್ಯಕ್ಕೂ ಕೂಡ ಇವತ್ತು ಕೊಡುವ ಶಕ್ತಿ ಇದ್ದಾರೆ, ಈಗ ಕೊಡ್ತಾ ಇದ್ದಾರೆ. ಆದರೆ ಅಲಾಟ್ಮೆಂಟ್ ಎಲ್ಲಿಂದ ಬರಬೇಕಂದ್ರೆ ಡೆಲ್ಲಿಂದಲೇ ಅಲಾಟ್ಮೆಂಟ್ ಬರಬೇಕು, ಆವಾಗ ಮಾತ್ರ ಕೊಡಲಿಕ್ಕೆ ಸಾಧ್ಯ. ನಮಗೇನಾಗಬೇಕು? ಕೇಂದ್ರ ಸರ್ಕಾರ DIPR ನಮಗೆ ಇವತ್ತು ಕರ್ನಾಟಕ ಕೊಡ್ತಿದ್ದಂಥ ಏನು ಅಲಾಟ್ಮೆಂಟ್ ಇದೆಯಲ್ಲ, ಅದನ್ನು ಹೆಚ್ಚುವರಿಯಾಗಿ ಇವತ್ತು ಮಾಡಬೇಕಾಗ್ತದೆ. ಅದನ್ನು ಕೂಡ ಒಂದು ರಾಜ್ಯ ಸರ್ಕಾರ ಮಾಡೋದಿಲ್ಲ ಅಂತ ಹೇಳಿ, ಕೇಂದ್ರ ಸರ್ಕಾರ ಮಾಡೋದಿಲ್ಲ. ಇದರ ಬಗ್ಗೆ ಸಂಸದರು ಇವತ್ತು ಮಾತಾಡೋದಿಲ್ಲ. ಹಾಗಾದ್ರೆ ಇದು ಮುಂದೆ ಈ ಲಾಕ್ಡೌನ್ ಅಲ್ಲಿ ಇದಕ್ಕೆ ಪರಿಹಾರ ಏನಾಗ್ತದೆ ಸಾಧ್ಯ? ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಗೆ ಏನು ಇವತ್ತು ಟಾರ್ಗೆಟ್ ಇತ್ತ, ಕೇರಳದವರು ಇನ್ನೂ ಕೂಡ ನಮ್ಗೇನು 20% ಕೇರಳದಿಂದ ಬರ್ತಾ ಇತ್ತು ಆಕ್ಸಿಜನ್, 80% ಬಳ್ಳಾರಿಯಿಂದ ಬರ್ತಿತ್ತು. ಕೇರಳ ಗೌರ್ಮೆಂಟ್ ಇನ್ನೂ ಕೂಡ ಆ ಕೊಡಲಿಕ್ಕೆ ಆದೇಶ ಮಾಡಲಿಲ್ಲ. ಅವರೆಲ್ಲ ಅದು ನಮಗೆ ಪ್ರೈವೇಟ್ ಕಂಪನಿಯಿಂದ ಬರ್ತಾ ಇತ್ತು. ಅದನ್ನ ಈಗ ಅವ್ರಿಗೆ ವಶಕ್ಕೆ ತಗೊಂಡಿದ್ದಾರೆ ಸರ್ಕಾರ. ನಮಗೆ ಕೊಡೋದನ್ನು ಅವರಿಗೆ ನಿಲ್ಲಿಸಿದ್ದಾರೆ. ಕೊಡಿ ಅಂತ ಇನ್ನೂ ಕೂಡ ಆದೇಶ ಮಾಡಲಿಲ್ಲ. ಹಾಗಾದ್ರೆ ಆಲ್ಟರ್ನೇಟಿವ್ ಆಗಬೇಕು. ನಾವು ಮೊನ್ನೆ ಲೆಟರ್ ಬರೆದಿದ್ದೇವೆ. ಯಾಕೆಂತ ಹೇಳಿದ್ರೆ ಬೆಲ್ಲಾರಿಂದ ಬರುವಂಥ ಕಂಪನಿಗೆ ಹೆಚ್ಚಿನ ಅಲಾಟ್ಮೆಂಟ್ ಆದೇಶ ಕೊಡಿ ಅಂತೇಳಿ. ಇನ್ನೂ ಕೂಡ ಇದಿಲ್ಲ. ನಾನು MP ಅವರ ನಾನು ಲೆಟರ್ ನೋಡಿದ್ದೆ. ಏನಂತ ಹೇಳಿದರೆ, ನಾವು ಪತ್ರ ಬರೆದಿದ್ದೇವೆ ಅಂತೇಳಿ. ಅದು ಯಾರಿಗೆ ಪತ್ರ ಬರೀತೀರಿ? ಕೇಂದ್ರಕ್ಕೆ ಹೋಗಿ ಒತ್ತಡ ಹಾಕಿ, ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಒತ್ತಡ ಹಾಕಿಕೊಂಡು DIPR ಸೆಕ್ರೆಟರಿ ಇನ್ಚಾರ್ಜ್ ಇದ್ದಾರೆ, ಅವರು ಒತ್ತಡ ಹಾಕಿ ಆ ಒಂದು ಅಲಾಟ್ಮೆಂಟ್ ಅಲ್ಲಿಂದ ಮಾಡಿಸಿ, ರಾಜ್ಯ ಸರ್ಕಾರಕ್ಕೆ ಯಾವುದೇ ಇದರಲ್ಲಿ ಬಹುಶಃ ಇದಿಲ್ಲ, ಅಲ್ಲಿಂದ ಆದೇಶ ಮಾಡಿದ್ರೆ ಮಾತ್ರ ಇವತ್ತು ನಮ್ಗೆ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ತಮಿಳುನಾಡಿನ ಸಂಸದರು ಹೋಗಿ ಒತ್ತಡ ಹಾಕಿ ಅವ್ರಿಗೆ ಹೆಚ್ಚುವರಿ ಅಲಾಟ್ಮೆಂಟ್ ತರುವುದಾದ್ರೆ ನಮ್ಮ ಸಂಸದರ ಪರಿಸ್ಥಿತಿ ಏನು? ಮುಂದಿನ 1 ತಿಂಗಳ ನಂತರ ಔಟ್ ಆಫ್ ಕಂಟ್ರೋಲ್ ಪರಿಸ್ಥಿತಿ ಹೋದ್ರೆ ಜನಸಾಮಾನ್ಯ, ನೀವು ಲಾಕ್ಡೌನ್ ಅಂತ ಮನೇಲಿ ಕೂತ್ಕೊಳಿಸಿ ಏನು ಪ್ರಯೋಜನ? ನೀವು ಪ್ಲಾನ್ ಏನು ಮಾಡ್ತಾ ಇದ್ದೀರಿ? ಸೊ ಈ ನಿಮ್ಮ ವಾಟ್ ಇಸ್ ಅ ಪ್ಲಾನ್ ಅಂತೇಳಿ ಅನ್ಪ್ಲಾನ್ಡ್ ಇದು. ನಾಳೆ ಇದನ್ನು ಓಪನ್ ಮಾಡಿದ್ರೆ ಏನು ಪ್ಲಾನ್ ಅಂತ ಕೂಡ ಇವತ್ತು ಇನ್ನೂ ಕೂಡ ಇಲ್ಲ ಜನರಿಗೆ. ಜನ 10 ದಿವಸ ಹೊಲಕ್ಕೆ ಹೋಗಿಸ್ರಿ ಮತ್ತೆ ಹೋಗ್ಲಿಕ್ಕೆ ಹೇಳ್ತೀರಿ. ಈ ಮಧ್ಯೆ ಏನಾಗಿದೆ ಯಾವುದು ಕೂಡ ಇವತ್ತು ವಿಚಾರ ಇವತ್ತು ಬರೋದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ನಿಯಂತ್ರಣ ಮಾಡಲಿಕ್ಕೆ ಇನ್ನೂ ಕೂಡ ನೀವು ನರ್ಸ್ಗಳಿಗೆ ವೇತನ ಕಳಿಸಲಿಲ್ಲ, ಆಶಾ ಕಾರ್ಯಕರ್ತರಿಗೆ ಸಂಬಳ ಬರಲಿಲ್ಲ, 108ನ ಡ್ರೈವರ್ಸ್ಗೆ ವೇತನ ಬರಲಿಲ್ಲ 3 ತಿಂಗಳಿಂದ. ಮತ್ತು ನೀವು ಕೋವಿಡ್ ವಾರ್ ಅಂತ ಹೂ ಹಾಕಿಕೊಂಡು ಈಗೆಂತ ಪರಿಸ್ಥಿತಿ? ದಕ್ಷಿಣ ಕನ್ನಡ ಜಿಲ್ಲೆಯ ನರ್ಸ್ಗಳಿಗೆ ಇವತ್ತು ಸಂಬಳ ಇಲ್ಲ 2 ತಿಂಗಳಿಂದ. ನಮ್ಮ ಇವರಿಗಿಲ್ಲ, ಆಶಾ ನಮ್ಮ 108 ಆಂಬ್ಯುಲೆನ್ಸ್ ಡ್ರೈವರಿಗಿಲ್ಲ ವೇತನ ಕೊಡೋದು. ಯಾವ ಆಂಬ್ಯುಲೆನ್ಸ್ನವ್ರು 2 ಡ್ರೈವರ್, ಒಂದೇ ಡ್ರೈವರ್, ಕೆಲವು ಡ್ರೈವರ್ ಇಲ್ಲ ಅಂತ ಪರಿಸ್ಥಿತಿ. ಏನು ಮಾಡ್ತಾರೆ ನಮ್ಮ ಶಾಸಕರು, ಮಂಗಳೂರಿನ ಶಾಸಕರು? ಯಾವುದೋ ಹಡಗು ಬಂದರೆ ಅದನ್ನು ಹೋಗಿ ಸ್ವಾಗತಿಸುವುದು ದೊಡ್ಡ ಏನು ಸಾಹಸ? ನೀವು ಜನರನ್ನೆಲ್ಲ ಮನೇಲಿ ಕೂತ್ಕೊಳಿಸಿ ಯಾವುದೊಂದು ನೀವು ಕೆಲಸ ಮಾಡಿದ್ರೆ ವೇತನ ಕೊಡೋದಿಲ್ಲ, ಬೇಕಂದ್ರೆ ಆಕ್ಸಿಜನ್ ತಯಾರು ಮಾಡ್ತಾ ಇಲ್ಲ, ಇಂಜೆಕ್ಷನ್ಗೆ ವ್ಯವಸ್ಥೆ ಮಾಡ್ತಾ ಇಲ್ಲ, ಇದು ಏನು ಪ್ರಯೋಜನ? ಸೊ ಸರ್ಕಾರದ ಪ್ಲಾನ್ ಏನು ಗೆಲ್ಲಬೇಕು? ನಾವು ಯಾವಾಗ ವ್ಯಾಕ್ಸಿನೇಷನ್ ತರ್ತೇವೆ, ನಾವು ಯಾವಾಗ ವ್ಯಾಕ್ಸಿನೇಷನ್ಗೆ ಕೊಡ್ತೇವೆ, ಎಷ್ಟು ಪರ್ಸೆಂಟೇಜಲ್ಲಿ ಯಾವಾಗ ಆಗ್ತದೆ, ಒಂದು ಕ್ಲಿಯರ್ ಕಟ್ ಆಗಿ ಇವತ್ತು ಬರ್ತದೆ, 1ನೇ ತಾರೀಕು ಬರ್ತದೆ, 3 ತಾರೀಕು ಬರ್ತದೆ. ಅದೇ ನಿಮ್ಮದೇ ನೀವೇ ಕನ್ಫ್ಯೂಷನಲ್ಲಿ ಇದ್ದರೆ ಮತ್ತು ಜನರ ಪರಿಸ್ಥಿತಿ ಏನು? ಆದ ಕಾರಣ ಗೌರ್ಮೆಂಟ್ ಶುಡ್ ಕ್ಲಿಯರ್ಲಿ ಪ್ಲಾನಲ್ಲಿ ಬರಬೇಕು. ಲಾಕ್ಡೌನ್ ಇದ್ದಾಗ ನಿಮ್ಮ ಪ್ಲಾನ್ ಏನು, ಲಾಕ್ಡೌನ್ ಓಪನ್ ಆದಾಗ ನಿಮ್ಮ ವಾಟ್ ಈಸ್ ಯೋರ್ ಪ್ಲಾನ್?
ಮತ್ತು ಜನರನ್ನು ಕನ್ಸಿಡರ್ ಮಾಡಬೇಕು ಹೊರತು ಜನರನ್ನು ಕನ್ಫ್ಯೂಷನ್ ಸರ್ಕಾರ ಮಾಡಬಾರ್ದು. ಇದು ನಮ್ಮ ಕೋವಿಡ್ಗೆ ಸಂಬಂಧಪಟ್ಟಾಗೆ ಸೇಮ್ ಅಂತ 1 ಡೋಸ್ ಕೊಟ್ಟವರಿಗೆ ಕೂಡ ಸೆಕೆಂಡ್ ಡೋಸಿಗೆ ಇವತ್ತು ಇಲ್ಲದಂಥ ಪರಿಸ್ಥಿತಿ ಆಗಿದೆ ಇದರಲ್ಲಿ. ನೋಡಿ, ನಮ್ಮ ಪ್ರಕಾರ ಅಂತ ಹೇಳಿದರೆ ಇವರು ಬೇಕಾದಷ್ಟು ಆಕ್ಸಿಜನ್ಗೆ ತಯಾರಾಗಿ ನಿಲ್ಲಬೇಕು. ಇನ್ನೂ ಕೂಡ ಆಕ್ಸಿಜನ್ ಇವರು ಉಂಟಂತ ಹೇಳಿದ್ರೆ ಸ್ಪಷ್ಟವಾದ ಆಕ್ಸಿಜನ್ ಕೆಪಾಸಿಟಿ ನಮ್ಮ ಇಡೀ ರಾಜ್ಯದಲ್ಲಿ ಇವತ್ತು ಇಲ್ಲ. 1 ತಿಂಗಳು ಜಾಸ್ತಿ ಅದು ವಿಲ್ ಗೋ ಔಟ್ ಆಫ್ ಕಂಟ್ರೋಲ್. ಇದರಲ್ಲಿ ಯಾಕೆ ಇಲ್ಲ ಅಂತ ಹೇಳಿದರೆ ಅಂಥ ಒಂದು ಸಿಸ್ಟಮ್ ಕೆಪಾಸಿಟಿ ಮಾಡಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಒಂದು ಹಾಸ್ಪಿಟಲ್ನಲ್ಲಿ ಇಷ್ಟು ಬೆಡ್ಡಿಗೆ ಅಂತೇಳಿ ಮಾಡಿದರು, ಇಷ್ಟೊಂದು ಕೆಪಾಸಿಟಿ. ಈಗ ಡಬಲ್ ದಿ ಪೇಷಂಟ್ ಬಂದಾಗ ಅಲ್ಲಿ ಇವತ್ತು ಇದಕ್ಕೆ ಇದೇ ಸಿಸ್ಟಮೇ ಇಲ್ಲಲ್ಲ. ಖಂಡಿತವಾಗಿ ವಾಟ್ ಎವರ್ ನಮ್ಮ ಸಜೆಷನ್ ಕೇಳಿದ್ರೆ ನಾವು ಕೊಡ್ತೇವೆ. ನಾವು ವಿ ಆರ್ ರೆಡಿ ಟು ಗಿವ್. ನಾವು ಹೇಳಿದ್ ನೋಡಿ, ನಾವು ಇಟ್ಸ್ ಓನ್ಲಿ ಒನ್ ಥಿಂಗ್, ಒಂದೇ ಒಂದು 100ಕ್ಕೂ 100 ನಮ್ಮ ಸಹಕಾರ ನಾವು ಕೊಡ್ತೇವೆ ಯಾವುದೇ ಸಂದರ್ಭದಲ್ಲಿ ಕೂಡ. ಇದರಲ್ಲಿ ಅದನ್ನು ಇವತ್ತು ನಮ್ಮ ಪ್ಲ್ಯಾನ್ ಮಾಡಬೇಕಾಗ್ತದೆ. ಮತ್ತು ಟೆಕ್ನಿಕಲ್ ಅಡ್ವೈಸರಿ ಸಮಿತಿ ಇದೆಯಲ್ಲ, ಇದು ಕೊಟ್ಟಂಥ ವರದಿಯನ್ನು ಎಷ್ಟು ಇಂಪ್ಲಿಮೆಂಟ್ ಮಾಡಿದೆ ಅಂತ ಹೇಳಿ ಸ್ಕ್ರೂಟಿನಿ ಮಾಡಲಿಕ್ಕೆ ಲೆಜಿಸ್ಲೇಷನ್ ಕಮಿಟಿ ಮಾಡಬೇಕು, ಒಂದು ಟೀಮ್ ಮಾಡಬೇಕು. ದೇ ಶುಡ್ ವೆರಿಫೈ ಸರ್ಕಾರ ಎಷ್ಟು ಮಾಡಿದೆ ಮಾಡಲಿಲ್ಲ ಅಂತ. ಬೇರೆ ಎಲ್ಲ ಕಮಿಟಿ ಇದೆಯಲ್ಲ, ಇದು ನಮಗೆ ಗೊತ್ತಿಲ್ಲ ಎಷ್ಟು ಆಕ್ಸಿಜನ್ ಇದೆ, ಯಾಕೆ ಬರೋದಿಲ್ಲ ಏನಂತ ನಾವು ತಿಳಿದುಕೊಳ್ಬೇಕು ಹೊರತು ಒಂದು ಮಾಹಿತಿ ಅಂತ ಇರುವುದಿಲ್ಲ. ಇದನ್ನು ಡೇ ಟು ಡೇ ಅದನ್ನು ಟೈಮ್ ಟು ಟೈಮ್ ಇದನ್ನು ವೆರಿಫೈ ಮಾಡಿದರೆ ಆಗ ಅವ್ರು ಕೊಟ್ಟಂಥ ವರದಿಯನ್ನು, ತಜ್ಞರು ಕೊಟ್ಟಂಥ ರಿಪೋರ್ಟ್ ಏನು, ಸರ್ಕಾರದ ಅಧಿಕಾರಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅಂತ ಭಾಳ ಸ್ಪಷ್ಟದ ರಿವ್ಯೂ ಮಾಡ್ಬೋದು. ಈಗ ಯಾರು ರಿವ್ಯೂ ಮಾಡಲಿಕ್ಕೆ? ರಿಪೋರ್ಟ್ ಕೊಡೋದು ಇವರೇ, ರಿವ್ಯೂ ಮಾಡೋದು ಇವರೇ, ಜನರಿಗೆ ಹೇಳೋದು ಇವರೇ.